ಮಾಜಿ ಸಚಿವ ಯುಟಿ ಖಾದರ್ ಅವರಿಗೆ ಕೊಲೆ ಬೆದರಿಕೆಯನ್ನ ಮಾಡಲಾದಂತಹ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನಮ್ಮ ಸುದ್ದಿಗೆ ಬಂದ್ರೆ ಕೈಕಾಲು ಎರಡೂ ಕಟ್ ಅಂತ ಹೇಳಿರುವಂತಹ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಮಲಯಾಳದಲ್ಲಿ ಆಗಿರುವಂತಹ ಈ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ನಿನ್ನೆ ನಡೆದಂತಹ ಸಮಾವೇಶದಲ್ಲಿ ಈ ಒಂದು ವಿಡಿಯೋ ಮಾಡಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ವಿಡಿಯೋ ಇದೀಗ ವೈರಲ್ ಆಗಿರುವಂತದ್ದು. ಮಲಯಾಳಂನಲ್ಲಿ ಬೆದರಿಕೆಯನ್ನ ಹಾಕಲಾಗಿದೆ. ಹಾಗೆಯೇ ನಮ್ಮ ಸುದ್ದಿಗೆ ಬಂದ್ರೆ ಕೈಕಾಲು ಎರಡೂ ಕಟ್ ಅಂತ ಮಾಜಿ ಸಚಿವ ಯುಟಿ ಖಾದರ್ ಅವರಿಗೆ ಕೊಲೆ ಬೆದರಿಕೆಯನ್ನ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಮಲಯಾಳಂನಲ್ಲಿ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನಿನ್ನೆ ನಡೆದಂತಹ ಸಿಎಎ ಸಮರ್ಥನಾ ಸಮಾವೇಶದ ವೇಳೆ ಈ ಬೆದರಿಕೆ ಬಂದಿರುವಂತದ್ದು. ಸಮಾವೇಶಕ್ಕೆ ಬಂದಿದ್ದಂತಹ ಯುವಕರಿಂದ ಈ ಬೆದರಿಕೆ ಮಾಡಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಮಾಜಿ ಸಚಿವ ಯುಟಿ ಖಾದರ್ ಅವರಿಗೆ ಕೊಲೆ ಬೆದರಿಕೆ ಹಾಕಲಾದಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇರುವಂತದ್ದು. ನೀವು ನೋಡ್ತಾ ಇರುವಂತೆ ನಮ್ಮ ಸುದ್ದಿಗೆ ಬಂದ್ರೆ ಕೈಕಾಲು ಎರಡೂ ಕಟ್ ಅಂತ ಹೇಳಿರುವಂತಹ ಮಲಯಾಳಂ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಮಾಜಿ ಸಚಿವ ಯುಟಿ ಖಾದರ್ ಅವರಿಗೆ ಕೊಲೆ ಬೆದರಿಕೆಯನ್ನ ಮಾಡಲಾಗಿದೆ. ನಿನ್ನೆ ನಡೆದಂತಹ ಅಂದ್ರೆ ಮಂಗಳೂರಿನಲ್ಲಿ ನಿನ್ನೆ ನಡೆದಂತಹ ಸಿಎ ಸಮರ್ಥನಾ ಸಮಾವೇಶದ ವೇಳೆ ಈ ಕೊಲೆ ಬೆದರಿಕೆಯನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇದೀಗ ಸಮಾವೇಶಕ್ಕೆ ಬಂದಿದ್ದ ಜನರಿಂದಲೇ ಈ ಒಂದು ಅಂದ್ರೆ ಯುವಕರಿಂದ ಈ ಒಂದು ಕೊಲೆ ಬೆದರಿಕೆಯನ್ನ ಮಾಡಲಾಗಿದೆ. ಬೆದರಿಕೆ ಹಾಕಿದಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಮಲಯಾಳಂನಲ್ಲಿ ಈ ವಿಡಿಯೋ ಚಿತ್ರೀಕರಣವಾಗಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನಮ್ಮ ಸುದ್ದಿಗೆ ಬಂದ್ರೆ ಕೈಕಾಲು ಎರಡೂ ಕಟ್ ಅಂತ ಹೇಳಿರುವಂತಹ ಒಂದು ವಿಡಿಯೋ ಇದೀಗ ವೈರಲ್ ಆಗ್ತಾ ಇರುವಂತದ್ದು. ಮಾಜಿ ಸಚಿವ ಯುಟಿ ಖಾದರ್ ಅವರಿಗೆ ಈ ಒಂದು ಕೊಲೆ ಬೆದರಿಕೆ ಬಂದಿರುವಂತದ್ದು. ಇದಕ್ಕೂ ಮೊದಲು ಜೀವ ಬೆದರಿಕೆಯನ್ನ ಹಾಕಲಾಗಿತ್ತು ಯುಟಿ ಖಾದರ್ ಅವರಿಗೆ. ಇದೀಗ ಮತ್ತೆ ಕೊಲೆ ಬೆದರಿಕೆ ಹಾಕಿದಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಕೂಡ ಬಹಿರಂಗವಾಗಿ ಹೇಳಿದ್ರು, ನನಗೂ ಕೂಡ ಏನು ಕೊಲೆ ಬೆದರಿಕೆ ಹಾಕಲಾಗಿದೆ ಅಂತಹ ಮಾಹಿತಿ ಹೇಳಿದ್ರು. ಇದೀಗ ಮತ್ತೆ ಒಬ್ಬ ನಾಯಕನ ವಿರುದ್ಧ ಏನು ಕೊಲೆ ಬೆದರಿಕೆಯನ್ನ ಮಾಡಲಾಗಿದೆ. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಕೊಲೆ ಬೆದರಿಕೆ ಹಾಕಿದಂತಹ ಮಲಯಾಳಂ ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ನನ್ನ ಸುದ್ದಿಗೆ ಬಂದ್ರೆ ಅಂದ್ರೆ ನಮ್ಮ ಸುದ್ದಿಗೆ ಬಂದ್ರೆ ಕೈಕಾಲು ಎರಡೂ ಕಟ್ ಅಂತ ಹೇಳಿರುವಂತಹ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತದ್ದು.